ಇದು ವಿಶ್ವದ ಅತ್ಯಂತ ದುಬಾರಿ ಮಸಾಲೆ. ಇದನ್ನ ತಿನ್ನುವುದರಿಂದ ಹೊಳೆಯುವ ಚರ್ಮ ನಿಮ್ಮದಾಗುತ್ತದೆ. ಇದನ್ನ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಹಾಲಿನ ಜೊತೆ ಸೇವಿಸುವುದರಿಂದ ಹುಟ್ಟುವ ಮಕ್ಕಳು ಸುಂದರವಾಗಿರುತ್ತಾರೆ ಹಾಗೂ ಕಾಂತಿಯುತರಾಗಿರುತ್ತಾರೆ. ಇದನ್ನ ತಿನ್ನುವುದರಿಂದ ಕಾಮಾಸಕ್ತಿ ಮತ್ತು ಸೆಕ್ಸ್ ಪವರ್ ಹೆಚ್ಚಾಗುತ್ತದೆ. ಇದು ಕ್ಯಾನ್ಸರ್ ರೋಗವನ್ನ ತಡೆಯುವ ಶಕ್ತಿ ಹೊಂದಿದೆ. ಹೌದು, ಅದುವೇ ಕೆಂಪು ಚಿನ್ನ ಎಂದು ಕರೆಯಲ್ಪಡುವ ಕೇಸರಿ ಅಂದರೆ ಸ್ಯಾಫ್ರಾನ್. ಕೇಸರಿ ಶತಮಾನಗಳಿಂದ ಅಡುಗೆ ಮನೆಯಲ್ಲಿ ಮತ್ತು ಅದರ ಅನೇಕ ಆರೋಗ್ಯ ಪ್ರಯೋಜನಗಳಿಗಾಗಿ ತುಂಬಾನೇ ಹೆಸರುವಾಸಿಯಾಗಿದೆ. ರೋಮಾಂಚಕ ಬಣ್ಣ, ವಿಭಿನ್ನ ವಾಸನೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾದ ಕೇಸರಿ ತುಂಬಾ ದುಬಾರಿ ಕೂಡ. ಕೇಸರಿಯು ಭಾರತೀಯ ಮನೆಯಲ್ಲಿ ಹಬ್ಬದ ಸಮಯದಲ್ಲಿ ಮತ್ತು ವಿಶೇಷವಾದಂತಹ ಸಮಯದಲ್ಲಿ ಅಡಿಗೆಯಲ್ಲಿ ಇದನ್ನ ಹೆಚ್ಚಾಗಿ ಬಳಸುತ್ತಾರೆ. ಅದರಲ್ಲೂ ಸಿಹಿ ತಿಂಡಿಗಳಿಗೆ ಇದು ಬೇಕೇ ಬೇಕು. ಔಷಧೀಯ ಗುಣಗಳಿಂದ ಸಮೃದ್ಧಿಯಾಗಿರುವ ಕೇಸರಿ ವಿಶ್ವದ ಅತ್ಯಂತ ದುಬಾರಿ ಮಸಾಲೆಗಳಲ್ಲಿ ಒಂದಾಗಿದೆ. ಕೇಸರಿಯ ಮೂಲದ ಬಗ್ಗೆ ಹುಡುಕುತ್ತಾ ಹೋದ್ರೆ ಸಾವಿರಾರು ವರ್ಷಗಳ ಹಿಂದೆ ಹೋಗಬೇಕಾಗುತ್ತದೆ. ಆದರೆ ಇದನ್ನ ಹೆಚ್ಚಾಗಿ ಶೀತ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲಾಗುತ್ತದೆ. 1 ಕೆಜಿ ಕೇಸರಿಗೆ 1.5 ಲಕ್ಷಕ್ಕೂ ಹೆಚ್ಚು ಅದರ ಹೂಗಳು ಬೇಕಾಗುತ್ತವೆ. ಕೇಸರಿ ಬಹಳ ದುಬಾರಿ ಮಸಾಲೆ ಆಗಿರುವುದರಿಂದ ಇದರ ಇತಿಹಾಸಕ್ಕಿಂತ ಅದರ ಗುಣಲಕ್ಷಣವನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯ. ವಾಸ್ತವವಾಗಿ ಇದು ಕಟುವಾದ ವಾಸನೆಯನ್ನ ಹೊಂದಿರುತ್ತದೆ, ಆದರೆ ಇದು ಕಿರಿಕಿರಿ ಉಂಟು ಮಾಡುವುದಿಲ್ಲ ಮತ್ತು ಇದು ಸ್ವಲ್ಪ ಕಹಿಯಾಗಿರುತ್ತದೆ, ಆದರೆ ಅಷ್ಟೇ ರುಚಿಯಾಗಿರುತ್ತದೆ. ಕಾಶ್ಮೀರದ ಪಾಂಪರ್ ಜಿಲ್ಲೆಯಲ್ಲಿ ಮತ್ತು ಜಮ್ಮುವಿನ ಕಿಶ್ವಾರ್ನಲ್ಲಿಯೂ ಸಹ ಕೇಸರಿ ಭಾರತದಲ್ಲಿ ಬೆಳೆಯುವುದು ವಿಶೇಷತೆಯಾಗಿದೆ. ಕೇಸರಿಯ ವಿವರಣೆಗಳು ಮತ್ತು ಗುಣಲಕ್ಷಣಗಳು ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ನೀವು ಕಾಣಬಹುದು. ಇದನ್ನ ಹಿಂದೆ ಆಯುರ್ವೇದದಲ್ಲಿ ಕುಂಕುಮ್ ಎಂದು ಕೂಡ ಕರೆಯುತ್ತಿದ್ದರು. ಕಾಶ್ಮೀರದ ಕವಿ ಕಲ್ಹನ್ ರಚಿಸಿದ ಸಂಸ್ಕೃತ ಪುಸ್ತಕ ರಾಜತರಂಗಿಣಿಯಲ್ಲಿ ಕೇಸರಿ ಹೂಗಳನ್ನ ಉಲ್ಲೇಖಿಸಲಾಗಿದೆ. ಭಾರತದ ಇತಿಹಾಸದಲ್ಲಿ ರಾಜತರಂಗಿಣಿಯನ್ನ ಮೂಲ ಗ್ರಂಥವೆಂದು ಪರಿಗಣಿಸಲಾಗಿದೆ. ಈ ಪುಸ್ತಕವು ರಾಜರ ಇತಿಹಾಸದ ಬಗ್ಗೆ ಮಹತ್ವದ ಮಾಹಿತಿ ಮತ್ತು ಕೇಸರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡುತ್ತದೆ. ಕೇಸರಿಯ ಇತಿಹಾಸ ಪುಸ್ತಕಗಳನ್ನು ಅವಲೋಕಿಸಿದರೆ ಇದನ್ನ ಸುಮಾರು 2000 ವರ್ಷಗಳಿಂದ ಬಳಸಲಾಗುತ್ತಿದೆ ಎಂದು ತಿಳಿದು ಬರುತ್ತದೆ. ಇದು ಗ್ರೀಸ್, ಟರ್ಕಿ, ಇರಾನ್ ಅಂದ್ರೆ ಹಿಂದಿನ ಪರ್ಷಿಯಾ ಮತ್ತು ಭಾರತದಲ್ಲಿ ಹುಟ್ಟಿಕೊಂಡಿದೆ ಎನ್ನುವ ನಂಬಿಕೆ ಇದೆ. ಸ್ಪೇನ್ ಈಗ ಇದರ ಕೃಷಿಯಲ್ಲಿ ನಂಬರ್ 1 ದೇಶವಾಗಿದೆ. ತದನಂತರ ಭಾರತ 3ನೇ ಸ್ಥಾನದಲ್ಲಿದೆ. ಗ್ರೀಕರು ಇದನ್ನ ಸುಗಂಧ ದ್ರವ್ಯವಾಗಿ ಬಳಸಿದರೆ ಇತರ ದೇಶಗಳಲ್ಲಿ ಇದನ್ನ ಹೆಚ್ಚಾಗಿ ಮಸಾಲೆ ಮತ್ತು ಗಿಡಮೂಲಿಕೆಗಳಲ್ಲಿ ಬಳಸಲಾಗುತ್ತಿತ್ತು. ವಾಸ್ತವವಾಗಿ ಕೇಸರಿಯು ಒಂದು ಹೂವನ್ನ ಹೊಂದಿದೆ ಮತ್ತು ಅದರ ಒಳಗಿನ 3 ತೆಳವಾದ ಮೃದುವಾದ ದಾರಗಳು ಕೇಸರಿ ಎಂದು ಗುರುತಿಸಲಾಗುತ್ತದೆ. ಸ್ಥೂಲವಾಗಿ 1 ಕೆಜಿ ಕೇಸರಿ ಬೇಕಾದ್ರೆ ಈ ಹೂಗಳು ಉತ್ತಮ ಗುಣಮಟ್ಟದ್ದಾಗಿದ್ದರೂ ಸಹ ಸರಾಸರಿ 1.5 ಲಕ್ಷ ಕೇಸರಿ ಹೂಗಳು ಬೇಕಾಗುತ್ತವೆ. ಇದರಿಂದಲೇ ಯೋಚನೆ ಮಾಡಿ 100 ಗ್ರಾಂ ಕೇಸರಿ ಹುಟ್ಟಲು ಎಷ್ಟು ಹೂಗಳು ಬೇಕಾಗುತ್ತದೆ ಅಂತ. ಭಾರತದಲ್ಲಿ ಕೇಸರಿಯನ್ನ ಔಷಧೀಯ ಸಸ್ಯದ ಬದಲಿಗೆ ಮಸಾಲೆ ಎಂದು ವರ್ಗೀಕರಣ ಮಾಡಲಾಗಿದೆ. ದೇಶದ ಮಸಾಲೆಗಳ ಅತಿ ದೊಡ್ಡ ಸಗಟು ಮಾರುಕಟ್ಟೆಯಾದ ಕೇಸರಿಯ ಸಗಟು ಬೆಲೆ ಅದರ ಗುಣಮಟ್ಟವನ್ನ ಅವಲಂಬಿಸಿ ಕೆಜಿಗೆ 1.5 ಲಕ್ಷದಿಂದ 5 ಲಕ್ಷವರೆಗೂ ಕೂಡ ಇದೆ. ಕೇಸರಿ ಬೆರೆಸಿದ ಹಾಲು ಅಥವಾ ಕೇಸರಿ ಹಾಲನ್ನ ಪ್ರತಿದಿನ ಕುಡಿಯುವುದರಿಂದ ಜೀರ್ಣಶಕ್ತಿ ಮತ್ತು ಹಸಿವು ಸುಧಾರಿಸುವುದು ಅಷ್ಟೇ ಅಲ್ಲದೆ ನಿಮಗೆ ಆರೋಗ್ಯ ಮತ್ತು ಹೊಳೆಯುವ ಚರ್ಮವನ್ನ ಕೂಡ ಇದು ನೀಡುತ್ತದೆ. ಇದರೊಂದಿಗೆ ಕೇಸರಿ ಹಾಲನ್ನ ನಿಯಮಿತವಾಗಿ ಕುಡಿಯುವುದರಿಂದ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ. ನಿದ್ರಾಹೀನತೆಯಿಂದ ಬಳಲುವವರು ಇದು ಅತ್ಯಂತ ಪ್ರಮುಖ ಪೇಯವಾಗಿದ್ದು ಇದು ಉತ್ತಮವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ಕೇಸರಿಯ ಹಾಲನ್ನ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಸೇವಿಸಿದರೆ ಅವರಿಗೆ ಹುಟ್ಟುವಂತಹ ಮಕ್ಕಳು ಕಾಂತಿಯುತವಾಗಿ ಹಾಗೂ ಸುಂದರವಾಗಿ ಇರುತ್ತಾರೆ ಎನ್ನುವ ನಂಬಿಕೆ ಅನಾದಿ ಕಾಲದಿಂದಲೂ ನಾವು ನೋಡುತ್ತಿದ್ದೇವೆ. ಕೇಸರಿ ನಿಮ್ಮ ಹೃದಯಕ್ಕೆ ಅತ್ಯಂತ ಒಳ್ಳೆಯದು. 1 ದಳ ಕೇಸರಿಯನ್ನ ಹಾಲಿನಲ್ಲಿ ಸೇವಿಸುವುದರಿಂದ ಅದು ನಿಮ್ಮ ಹೃದಯಕ್ಕೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡುತ್ತದೆ. ಗುಣಕಾರದ ಆಹಾರಗಳು ಎನ್ನುವ ಪುಸ್ತಕದ ಪ್ರಕಾರ ಇದು ರಕ್ತ ಪರಿಚಲನೆಯನ್ನ ಪ್ರಚೋದಿಸುತ್ತದೆ. ರಕ್ತನಾಳಗಳು ಗಟ್ಟಿಯಾಗುವುದನ್ನ ಕೂಡ ಇದು ತಡೆಯುತ್ತದೆ. ಇದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದರಿಂದ ಕಡಿಮೆ ಆಗುತ್ತದೆ. ಇದು ಕ್ರೋಸೆಟಿನ್ ಅನ್ನುವ ಸಕ್ರಿಯ ಸಂಯುಕ್ತ ಪದಾರ್ಥವನ್ನು ಹೊಂದಿದ್ದು ಇದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ
ಮಟ್ಟವನ್ನ ಕಡಿಮೆ ಮಾಡಲು ಮತ್ತು ಹೃದಯ ಸಂಬಂಧಿ ರೋಗಗಳನ್ನ ತಡೆಯಲು ನೆರವಾಗುತ್ತದೆ. ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ. ನೀವು ಪ್ರತಿದಿನ ಕೇಸರಿ ಬೆರೆಸಿದ ಹಾಲನ್ನ ಕುಡಿಯುವುದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಕೇಸರಿ ಅತ್ಯುತ್ತಮವಾದ ನೆನಪಿನ ಶಕ್ತಿ ಪ್ರಚೋದಕವಾಗಿದೆ. ಅಧ್ಯಯನ ಒಂದರ ಪ್ರಕಾರ ಇದು ಅಲ್ಝೈಮರ್ಸ್ ರೋಗದ ಲಕ್ಷಣವನ್ನ ಕಡಿಮೆ ಮಾಡಲು ಮತ್ತು ತಡೆಗಟ್ಟಲು ಪ್ರಾಕೃತಿಕ ಪರಿಹಾರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇದು ಹೊಂದಿದೆ. ಕೇಸರಿ ಹಿಪ್ಪೋ ಕ್ಯಾಂಪಸ್ ನಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನ ತಡೆಯುವ ಮೂಲಕ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಕೇಸರಿ ಕಾಮಾಸಕ್ತಿ ಮತ್ತು ಸೆಕ್ಸ್ ಪವರ್ ಅನ್ನ ಹೆಚ್ಚಿಸುತ್ತದೆ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ನಿಮ್ಮ ಶಕ್ತಿಯನ್ನ ಬಲವರ್ಧಿಸುತ್ತದೆ. ಪುರುಷರ ಕಾಮಾಸಕ್ತಿ ಹೆಚ್ಚಿಸುವ ನೈಸರ್ಗಿಕ ಆಹಾರ ಕೇಸರಿ ತಿನ್ನುವುದರಿಂದ ಕಾಮೋತ್ತೇಜನ ಕೂಡ ಜಾಸ್ತಿ ಆಗುತ್ತದೆ. ಇದೇ ಕಾರಣ ಮದುವೆಯಾದ ಮೊದಲ ರಾತ್ರಿ ಅಂದ್ರೆ ಫಸ್ಟ್ ನೈಟ್ ಸಮಯದಲ್ಲಿ ಹೆಂಡತಿಯಾದವಳು ಗಂಡನಿಗೆ ಕೇಸರಿಯುಕ್ತ ಹಾಲನ್ನು ಕೊಡುವ ಸಂಪ್ರದಾಯ ನೀವು ಎಲ್ಲ ಕಡೆ ನೋಡಬಹುದು. ಇದು ಲೈಂಗಿಕ ಆಸಕ್ತಿಯನ್ನ ಗಂಡು ಹಾಗೂ ಹೆಣ್ಣಿನಲ್ಲಿ ಹೆಚ್ಚಿಸುತ್ತದೆ. ನೆಗಡಿಯ ವಿರುದ್ಧ ರಕ್ಷಣೆ ನೀಡುತ್ತದೆ. ಕೇಸರಿ ಹಾಲು ಜ್ವರ ಮತ್ತು ನೆಗಡಿಯನ್ನ ಗುಣಪಡಿಸಲು ಪರಿಣಾಮಕಾರಿ ಔಷಧಿಯಾಗಿದೆ ಎನ್ನಬಹುದು. ಆರೋಗ್ಯ ತಜ್ಞರ ಪ್ರಕಾರ ನಾವು ಹಣೆಯ ಮೇಲೆ ಕೇಸರಿ ಬೆರೆಸಿದ ಹಾಲನ್ನ ಹಚ್ಚುವುದರಿಂದ ಶೀಘ್ರವಾಗಿ ನೆಗಡಿಯಿಂದ ಉಪಶಮನ ದೊರೆಯುತ್ತದೆ. ಕೇಸರಿ ಹಾಲು ಅನೇಕ ಗುಣಕಾರ ಲಕ್ಷಣವನ್ನು ಹೊಂದಿದ್ದು ಇದು ನೆಗಡಿ ಉಂಟಾಗುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ. ನಿದ್ರಾಹೀನತೆ ಚಿಕಿತ್ಸೆ ನೀಡಲು ನೆರವಾಗುತ್ತದೆ. ಕೇಸರಿಯ ಹಾಲು ಸರಿಯಾಗಿ ನಿದ್ರಿಸಲು ಕಷ್ಟಪಡುವ ವ್ಯಕ್ತಿಗಳಿಗೆ ಅತ್ಯಂತ ಪ್ರಯೋಜಕರಾಗಿದೆ. ಇದು ಸ್ಯಾಫ್ರಾನ್ ಮತ್ತು ಕ್ರೋಸಿನ್ ನಂತಹ ಸಂಭಾವ್ಯ ಆಂಟಿ ಆಕ್ಸಿಡೆಂಟ್ ಗಳನ್ನ ಹೊಂದಿರುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ದೂರವಿಡುತ್ತದೆ. ಕೇಸರಿ ಬೆರೆಸಿದ ಹಾಲು ಅಥವಾ ಚಹಾವನ್ನ ನಿದ್ರಾಹೀನತೆಯನ್ನ ಗುಣಪಡಿಸಿ ಖಿನ್ನತೆಗೂ ಉಪಶಮನ ನೀಡುತ್ತದೆ. ಈ ಮಸಾಲೆ ಮ್ಯಾಂಗನೀಸ್ ಅನ್ನ ಸಮೃದ್ಧಿಯಾಗಿ ಹೊಂದಿದ್ದು ಇದು ನಿದ್ರೆಯನ್ನ ಪ್ರಚೋದಿಸಲು ಅಲ್ಪ ಮಂಪುಕಾರ ಗುಣವನ್ನ ಹೊಂದಿದೆ. ಋತುಸ್ರಾವದ ಅವಧಿಯನ್ನ ನೋವನ್ನ ಇದು ಕಡಿಮೆ ಮಾಡುತ್ತದೆ. ಪುರಾತನ ಕಾಲದಿಂದ ಋತುಸ್ರಾವದ ನುಲಿತ ಮತ್ತು ಹೊಟ್ಟೆ ನೋವನ್ನು ಅನುಭವಿಸುವ ಮಹಿಳೆಯರು ಮತ್ತು ಹುಡುಗಿಯರು ಉಪಶಮನ ಪಡೆಯಲು ಬೆಚ್ಚಗಿನ ಪ್ರಕೃತಿ ಹೊಂದಿರುವ ಪೇಯ ಅಥವಾ ಆಹಾರವನ್ನ ಸೇವಿಸುತ್ತಾ ಬಂದಿದ್ದಾರೆ. ಬೆಚ್ಚಗಿನ ಕೇಸರಿ ಹಾಲು ಮಹಿಳೆಯರಿಗೆ ಹೊಟ್ಟೆ ನೋವು ಮತ್ತು ಋತುಸ್ರಾವದ ನುಲಿತಗಳಿಂದ ಉಪಶಮನ ನೀಡುತ್ತದೆ. ಅಸ್ತಮಾ ಮತ್ತು ಅಲರ್ಜಿ ಚಿಕಿತ್ಸೆಗೆ ಕೇಸರಿ ಹೇಳಿ ಮಾಡಿಸಿದಂತಹ ಒಂದು ಆಯುರ್ವೇದ ಔಷಧಿಯಾಗಿದೆ. 1 ಲೋಟ ಕೇಸರಿ ಹಾಲು ಕೀಲು ನೋವು, ಅಸ್ತಮಾ ಮತ್ತು ಕೆಲವು ಅಲ್ಪ ಪ್ರಮಾಣದ ಹವಾಮಾನ ಸಂಬಂಧಿತ ಅಲರ್ಜಿಗಳನ್ನ ಉಪಶಮನ ಮಾಡುತ್ತದೆ. ಆದ್ದರಿಂದ ನಿಯಮಿತವಾಗಿ ಕೇಸರಿ ಹಾಲು ಸೇವಿಸುವುದು ಕೀಲು ನೋವು, ಅಸ್ತಮಾ ಮತ್ತು ಅಲ್ಪ ಪ್ರಮಾಣದ ಅಲರ್ಜಿಗೆ ಯಾರು ಕೂಡ ಒಳಗಾಗುವುದಿಲ್ಲ. ಚರ್ಮಕ್ಕೆ ಅಂತೂ ಇದು ಹೇಳಿ ಮಾಡಿಸಿದ ಔಷಧಿ ಎನ್ನಬಹುದು. ನೀವು ರಾತ್ರಿಯ ವೇಳೆ ಕೇಸರಿ ಹಾಲನ್ನ ಕುಡಿಯುವುದರಿಂದ ಅದು ನಿಮಗೆ ಆರೋಗ್ಯ, ಸೌಂದರ್ಯ ಮತ್ತು ಕಾಂತಿಯುತ ತ್ವಚೆಯನ್ನ ನೀಡುತ್ತದೆ. ಭಾರತದ ಆಯುರ್ವೇದ ಗ್ರಂಥದಲ್ಲಿ ಕೇಸರಿಯನ್ನ ಬಿಸಿ ಉತ್ತೇಜಕ, ಜೀರ್ಣಕಾರಿ, ಕಫ ನಿವಾರಕ ಮತ್ತು ನೋವು ನಿವಾರಕ ಎಂದು ಪರಿಗಣಿಸಲಾಗಿದೆ. ಇದರಿಂದ ಆಹಾರವು ಪೌಷ್ಟಿಕ ಮತ್ತು ರುಚಿಕರಾಗಿರುತ್ತದೆ. ಇದನ್ನು ಮೊಘಲ್ ಪಾಕ ಪದ್ಧತಿಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಆಯುರ್ವೇದ ಯೋಗ ಆಚಾರ್ಯ ಮತ್ತು ಸರ್ಕಾರಿ ಅಧಿಕಾರಿ ಡಾಕ್ಟರ್ PR ಪರಾಶೆ ಪ್ರಕಾರ ಕೇಸರಿಯಲ್ಲಿ ಕ್ಯಾನ್ಸರ್ ವಿರೋಧಕ ಗುಣಗಳಿವೆ. ಇದು ಮನಸ್ಸನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ, ಚೆನ್ನಾಗಿ ನಿದ್ರೆ ಬರಲು ಸಹಾಯ ಮಾಡುತ್ತದೆ ಮತ್ತು ಅಲ್ಝೈಮರ್ಸ್ ರೋಗಿಗಳಿಗೆ ಪ್ರಯೋಜನವನ್ನ ಹೆಚ್ಚಿಸುತ್ತದೆ. ಕೇಸರಿಯು ಖಿನ್ನತೆ, ಆತಂಕ ಮತ್ತು ಒತ್ತಡವನ್ನ ಸಹ ಕಡಿಮೆ ಮಾಡುತ್ತದೆ. ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ. ಗರ್ಭಿಣಿಯರು ಕೇಸರಿ ಹಾಲು ಕುಡಿದರೆ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಅತಿಯಾಗಿ ಕೇಸರಿ ತಿನ್ನುವುದು ಕೂಡ ಅಪಾಯಕಾರಿ ಎನ್ನುತ್ತಾರೆ ಕೆಲವು ತಜ್ಞರು. ಅಪ್ಪಿತಪ್ಪಿ ಕೇಸರಿಯನ್ನ 50 ಗ್ರಾಂಗಿಂತ ಹೆಚ್ಚಿಗೆ ಒಂದೇ ಸಾರಿ ಸೇವಿಸಿದರೆ ಅದರಲ್ಲಿರುವ ಅಪರೂಪದ ವಿಷಕಾರಿ ಅಂಶ ನಿಮ್ಮನ್ನ ಸಾವಿನ ಕಡೆಗೆ ಕೂಡ ದೂಡಬಹುದು. 2003ರಲ್ಲಿ ಜರ್ಮನಿಯಲ್ಲಿ ಗರ್ಭಿಣಿಯೊಬ್ಬಳು ಕೇಸರಿಯನ್ನ 50 ಗ್ರಾಂಗಿಂತ ಹೆಚ್ಚಾಗಿ ಸೇವಿಸಿ ಸಾವನ್ನಪ್ಪಿದ ಘಟನೆ ಸುದ್ದಿಯಲ್ಲಿ ಬಂದಿತ್ತು. ಇದು ನಿಮ್ಮನ್ನ ಹೆಚ್ಚು ಬೆಚ್ಚಗಾಗಿರಿಸುತ್ತದೆ. ಕೇಸರಿಯಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತದೆ. ಆದ್ರಿಂದ ಇದನ್ನು ಹೆಚ್ಚು ತಿನ್ನುವುದು ಮಲಬದ್ಧತೆಗೂ ಕೂಡ ಕಾರಣವಾಗಬಹುದು, ಲೂಸ್ ಮೋಷನ್ ಪ್ರಾರಂಭವಾಗಬಹುದು. ಹೀಗಾಗಿ ಕೇಸರಿಯನ್ನ ಮಿತವಾಗಿ ಬಳಸಿ. ಇತ್ತೀಚೆಗೆ ನಕಲಿ ಕೇಸರಿ ಹಾವಳಿ ಮಾರುಕಟ್ಟೆಯಲ್ಲಿ ತುಂಬಾನೇ ಹೆಚ್ಚಾಗಿದ್ದು ಇದರ ಮಧ್ಯೆ ಅಸಲಿ ಕೇಸರಿಯನ್ನ ಗುರುತಿಸುವುದು ಕಷ್ಟವಾಗುತ್ತಿದೆ. ಕೇಸರಿ ನಕಲಿಯೋ ಅಸಲಿಯೋ ಅನ್ನುವುದು ತಿಳಿದುಕೊಳ್ಳುವುದು ಕೂಡ ಮುಖ್ಯವಾಗಿರುತ್ತದೆ. ಕಾರಣ ಇದು ಅತ್ಯಂತ ದುಬಾರಿಯಾದಂತಹ ಒಂದು ಮಸಾಲೆಯಾಗಿದೆ. ಕೇಸರಿಯನ್ನ ನೀವು ಹೇಗೆ
ಪರೀಕ್ಷೆ ಮಾಡಬಹುದು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ಬಣ್ಣದ ಪರೀಕ್ಷೆ. ನೈಜ ಕೇಸರಿಯು ನೀರಿನಲ್ಲಿ ನೆನೆಸಿದಾಗ ಚಿನ್ನದ ಹಳದಿ ಬಣ್ಣವನ್ನ ಬಿಡುತ್ತದೆ. ಆದ್ರೆ ನಕಲಿ ಕೇಸರಿ ತಕ್ಷಣವೇ ಬಣ್ಣವನ್ನ ಬಿಡುಗಡೆ ಮಾಡುವ ಮೂಲಕ ಆಗಾಗ ನೀರನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ನಿಜವಾದ ಕೇಸರಿ ತನ್ನ ಬಣ್ಣವನ್ನ ಬಿಡಲು ಕೆಲವು ನಿಮಿಷಗಳು ತೆಗೆದುಕೊಳ್ಳುತ್ತದೆ. ರುಚಿ ಮತ್ತು ಪರಿಮಳ. ನಿಜವಾದ ಕೇಸರಿಯು ಸೂಕ್ಷ್ಮವಾದ ಜೇನುತುಪ್ಪದಂತಹ ಪರಿಮಳದೊಂದಿಗೆ ಸ್ವಲ್ಪ ಸಿಹಿಯಾಗಿ ಸ್ವಲ್ಪ ಕಹಿ ಕೂಡ ಇರುತ್ತದೆ. ನಕಲಿ ಕೇಸರಿ ಸಾಮಾನ್ಯವಾಗಿ ಕಹಿ ರುಚಿಯನ್ನ ತೆಗೆದುಹಾಕಿ ಬರೀ ರುಚಿಯಾದಂತಹ ಸಿಹಿಯಾಗಿರುತ್ತದೆ. ಅದರ ಪರಿಮಳವು ಜಾಸ್ತಿ ಆಗಿರುತ್ತದೆ. ಇದರಿಂದ ನೀವು ಅಂದುಕೊಳ್ಳಬಹುದು ಇದು ನಕಲಿ ಕೇಸರಿ ಅಂತ. ಕೇಸರಿ ಎಲೆಗಳ ಗೋಚರತೆ. ನಿಜವಾದ ಕೇಸರಿ ಎಲೆಗಳು ಕಹಳೆ ಆಕಾರದ ತುದಿಗಳೊಂದಿಗೆ ಗಾಢ ಕೆಂಪು ಬಣ್ಣದಾಗಿರುತ್ತದೆ. ಅವು ಸ್ವಲ್ಪ ತೇವ ಮತ್ತು ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರುತ್ತದೆ. ಅದೇ ನಕಲಿ ಕೇಸರಿ ಸಾಮಾನ್ಯವಾಗಿ ಚಪ್ಪಟೆಯಾಗಿರುವುದು ನೀವು ಕಾಣಬಹುದು. ಕರಗುವ ಪರೀಕ್ಷೆ. ಬೆಚ್ಚಗಿನ ಹಾಲಿನಲ್ಲಿ ನಿಜವಾದ ಕೇಸರಿಯನ್ನ ಇರಿಸಿದಾಗ ನಿಜವಾದ ಕೇಸರಿ ಸಂಪೂರ್ಣವಾಗಿ ಕರಗದೆ 10 ರಿಂದ 15 ನಿಮಿಷಗಳ ಕಾಲ ಅದರ ಬಣ್ಣ ಮತ್ತು ಪರಿಮಳವನ್ನ ಬಿಡುಗಡೆ ಮಾಡುತ್ತದೆ. ಆದ್ರೆ ನಕಲಿ ಕೇಸರಿ ನೀರಿನಲ್ಲಿ ಮತ್ತು ಹಾಲಿನಲ್ಲಿ ಬೇಗನೆ ಕರಗುತ್ತದೆ ಮತ್ತು ಅದರ ಬಣ್ಣವನ್ನ ಕಳೆದುಕೊಳ್ಳುತ್ತದೆ. ನೋಡಿದಿರಾ ಸ್ನೇಹಿತರೆ, ಯಾವೆಲ್ಲ ಪರೀಕ್ಷೆಗಳ ಮೂಲಕ ನೀವು ಅಸಲಿ ಕೇಸರಿಯನ್ನ ನಕಲಿ ಕೇಸರಿಯನ್ನ ಬೇರ್ಪಡಿಸಬಹುದು ಎನ್ನುವುದನ್ನ. ಏನೇ ಇರಲಿ ಹೇಗೆ ಇರಲಿ ಯಾವುದನ್ನೇ ಬಳಸಿ ನೋಡಿ ಹುಷಾರಾಗಿ ಬಳಸಿ ಹಾಗೂ ಮಿತವಾಗಿ ಬಳಸಿ. ಹೆಚ್ಚು ಕಡಿಮೆ ಜಾಸ್ತಿ ಬಳಸಿದರೆ ನಿಮಗೆ ಸಾವಾಗುವ ಸಂದರ್ಭ ಕೂಡ ಬರಬಹುದು. ಆದ್ದರಿಂದ ಎಲ್ಲವನ್ನ ಗಮನಿಸಿ ಬಳಸಿ ಹಾಗೂ ಆರೋಗ್ಯಕರವಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.